ನೀವು ಲೀಲಾವತಿಯವ್ರನ್ನ ಬಾಲ್ಯದಲ್ಲಿ ತುಂಬ ನೋಡಿದ್ದೀರಂತೆ, ಹೌದು. ಅದರ ಬಗ್ಗೆ ಹೇಳೋದಾದರೆ? ಅದ್ರ ಬಗ್ಗೆ ಅಂದರೆ ಇಲ್ಲಿ ಇದ್ದರು ಅವರು, ಇಲ್ಲಿ ಒಂದು ಮುಳ್ಳಿದ್ದು ಇದ್ದಿತ್ತು. ಅದು ಮತ್ತು ಇಲ್ಲಿ ಒಂದು ಅವ್ರದ್ದು ಗಟ್ಟಿ ಮತ್ತೆ. ಹಾಂ, ಅವ್ರದ್ದು ಅಕ್ಕ ಇದ್ದರು. ಮತ್ತು ಶಾಲೆಗೆ ಇಲ್ಲಿ ಹೋದರು. ನಾವು ಇದು ದನ ಮೇಯಿಸೋದಾಗ ಶಾಲೆಗೆಲ್ಲ ಮಾರೆ ಒಂದು ಸ್ವಲ್ಪ ದಿವಸ ಹೋಗಿದೆ, ದಾಖಲೆ ಮೇಲಿಲ್ಲ. ಮತ್ತು ಭಾಳ ನೀವು ಸರಾಗದು ಅಂತ ಹೇಳಿದರು. ನನ್ನ ಅಪ್ಪನ ಹತ್ರ ಕೇಳಿದೆ, ಎಂತ ಮಾಡೋದು ಮರೆ, ಹೊಟ್ಟೆಗೆ ನೀರು ಆಗಬೇಕಲ್ಲ, ಎಂತ ಮಾಡೋದು ಊಟಕ್ಕೆ. ನಾನು ಮನೆಯಲ್ಲಿದ್ದೆ ಹಾಗೆ. ಮತ್ತು ನಿಮಗಿಂತ ಎಷ್ಟು ವರ್ಷ ದೊಡ್ಡವರಾಗಿದ್ದರು ಅವರು? ಅವರೊಂದು 6-7 ವರ್ಷಕ್ಕೆ ದೊಡ್ಡವರು. ಬಾಲ್ಯದ ದಿನ ಹೇಗಿತ್ತು ಅಂದರೆ ನೀವು ಆಗದ ದಿವಸ ಭಾರಿ ಬಂಗ ದಿವಸ ಇಲ್ಲಿ ಶಾಲೆ. ಅವರು ಹಾಗೆ ಇಲ್ಲಿ ಸ್ವಲ್ಪ ಹೋದರು, ಮತ್ತು ಇಲ್ಲಿಂದ ಮಂಗಳೂರಿಗೆ ಹೋದರು. ನಾನು ಶಾಲೆಗೆ ಹೋಗುತ್ತೇನೆ ಅಂತ ಇಲ್ಲಿ ನಮ್ಮ ಹತ್ರ ಎಲ್ಲ ಮಾತಾಡು. ಈಗ ಆಡುವಾಗ ಮಕ್ಕಳಲ್ವ ಹಾಗೆ ನಿಮ್ಮ ಜೊತೆ ಆಟ ಆಡ್ತಾಯಿದ್ರು. ಅಲ್ಲ, ಆಟಕ್ಕೆ ಅವರು ಬಾ ಮರ ಅಂತ ಹೇಳಿದ್ರು. ಅವರೊಂದು 7 ವರ್ಷಕ್ಕೆ ನನಗೆ ದೊಡ್ಡದವರು. ನನಗೆ ಆಯಿತು ಈಗ 76 ವರ್ಷ ಆಯಿತು ಈಗ. ಯಾರಿಗೆ? ನನಗೆ. ಮತ್ತು ಅವ್ರಿಗೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಈಗ. ಅವರು ಇಲ್ಲಿ ಎಷ್ಟು 4ನೇ ತಾರೀಕು ಹೋಗಿದ್ದರು. ಇಲ್ಲಿ ಅವರ ತಂದೆ ಇದ್ದರು, ಅವರು ಎಲ್ಲ ಮುಗ್ಕಾಯ್ತಿದ್ರು. ನಾವು ಎಲ್ಲ ಅವರು ಮತ್ತು ತಿರುಗೋದ್ರು ಇಲ್ಲಿಯೇ ಸಿಕೇರಿ ಅಂತ. ಮತ್ತು ಅವ್ರದ್ದು 2 ಜನ, ಒಂದು ತಂಗಿ ಅಲ್ಲ, ಒಂದು ಪಲಿ ಇಲ್ಲಿ ಇದ್ದರು, ಋಷಿಬಾಯಿ ಅಂತ. ಅವರು ಇಲ್ಲಿ ಏನೂರಿಗೆ ಹೋದರು ಇಲ್ಲಿಂದ ಒಂದು 10 ವರ್ಷ. ಮತ್ತೆ ಇವರು ಹೋದ ಒಂದು 10 ವರ್ಷ ಆಯ್ತು, ಜಾಸ್ತಿ ಆಗಬೇಕು ಆಯ್ತು. ಮತ್ತೆ ಹೋಗುತ್ತಿದ್ರು ಅವರು. ಈಗ ಅವರು ನಿಮ್ಮ ಊರಿಗೆ ಬಂದಿದ್ರ? ಮತ್ತೆ ಬಂದಿದ್ದರಂತೆ. ನಾವೊಂದು ತೋಟ ಕೆಲಸಕ್ಕೆ ಹೋಗಿದ್ದೇನೆ, ನನ್ನನ್ನು ಕೇಳಿದ್ದಾರೆ ಅವರು. ಕೇಳುವಾಗ ನಾನು ಇಲ್ಲಿ ಬಂದು ನಿಮ್ಮನ್ನು ಕೇಳಿದ್ದಾರೆ ಮರ, ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಹೇಳಿದರು. ನಾನು ಒಂದು ಸ್ವಲ್ಪ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಒಂದು ತೋಟದ ಕೆಲಸಕ್ಕೆ ಹೋಗಿದ್ದೆ, ಅಲ್ಲಿದ್ದೆ. ಮತ್ತು ಇಲ್ಲಿ ಕೇಳಿದ್ದರು ಅವರು ಅಷ್ಟೇ. ಮತ್ತು ಸಿನಿಮಾದಲ್ಲೆಲ್ಲ ನೋಡಿದ್ದೇನೆ, ಆವಾಗ ನನಗಂತೆ ಖುಷಿ ಆಯಿತು. ನಿಮಗೆ ಫಸ್ಟ್ ಟೈಮ್ ಅವ್ರು ಸಿನಿಮಾಗೆ ಹೋಗಿದ್ದಾರೆ, ನಿಮ್ಮ ಒಬ್ಬರು ಪರಿಚಯದಂದ್ರೆ ಆ ಕಾಲದಲ್ಲಿ? ನನಗೆ ಮನಸ್ಸಿಗೆ ಎಲ್ಲ ತಿರುಪತಿ ಆಗಿದೆ. ನಮ್ಮ ಊರಿನವರು ಮಾತಾಡಿಸಿದ್ರೆ ಸಿನಿಮಾದಲ್ಲೆಲ್ಲ ನೋಡಿ ನಮ್ಮ ಊರಿನ ಅಂತ. ಮತ್ತೆ ಎಲ್ಲಿ ಹೋದ್ರು ಹೇಳ್ತಿದ್ರು ನಾನು ಬೆಳ್ತಂಗಡಿ. ಹಾಂ, ಅವರ ಹೌದು, ಬೆಳ್ತಂಗಡಿ. ಹೌದು, ಇದು ತಾಲೂಕು ಬೆಳ್ತಂಗಡಿ, ಇದು ನಾವ್ರ. ಅಲ್ಲಿಂದ ಇಲ್ಲಿಗೆ ಒಂದು 6-7 ಕಿಲೋಮೀಟ್ರ್ ಬೆಳ್ತಂಗಡಿಯಿಂದ ಇಲ್ಲಿಗೆ. ಅಷ್ಟೇ. ಹಾಗೆ ಇಲ್ಲಿ ಶಾಲೆ ಬಂದು ಭಾರಿ ಒತ್ತಾಯ ಮಾಡಿದರು. ನನ್ನ ತಂದೆ ಭಾರಿ ಊಟಕ್ಕೆಲ್ಲ ಕಮ್ಮಿ, ಆಗ ಭಾರಿ ಬಂಗಾಳ. ಇದೊಂದು ಕಾಡಿ ಆಗ. ಮತ್ತು ಮನೆ ಇಲ್ಲ, ತುಂಬ ಮನೆ ಇಲ್ಲ ಈಗ ಮನೆ. ಆಗ ಸ್ವಲ್ಪ ಒಂದು 2-3 ನಮ್ಮ ಮನೆಗೆ ಬಂದು ಇಲ್ಲಿ ಬರ್ತಾರೆ, ನಾವು ಒಟ್ಟಿಗೆ ಬರೋದು. ಇಲ್ಲಿಯೇ ಮನೆ ಹೋಗಿದ್ದಾರಲ್ಲ ಅಲ್ಲಿ ನೋಡ್ಕೊಂಡು ಮನೆ ಇದ್ದಿದ್ದು ಅದು. ಹಾಂ, ಅವರ ಅಕ್ಕ ಅದರಲ್ಲಿ ಇದ್ದದ್ದು. ಯಾರು ಈ ಕಡೆ? ಹಾಂ, ಅವರಿದ್ದದ್ದು. ಹಾಂ, ಅವರಿದ್ದ. ಅವರ ಅಕ್ಕ ಲೂಸಿ ಬಾಯಿ ಅಂತ. ಇದೇ ಮನೆಯಲ್ಲಿ ಇದ್ದದ? ಇದೇ ಮನೆನ ಅವಾಗ? ಅಲ್ಲ, ಮುಳಿದು ಇದು ಮುಳಿದು ಇದುಂಟಲ್ಲ, ಬೆದರು ಮಣ್ಣು ಮಾಡೋಕ್ಕಿದ್ದು ಒಂದು ಗೋಡೆ, ಮಣ್ಣಿದ್ದೆ ಗೋಡೆ ಹಾಕಿ ಇದೊಂದು 3 ಸಲ ಆಯಿತು ಈಗ ಹೊಸತ್ತಾಗಿ ಮನೆ. ಅದರ ಮತ್ತೆ ತುಂಬ ಬಡತನದಲ್ಲಿ ಇದ್ರ ಅಂತ ಅವರು ಮಾತಾಡ್ತಾರೆ. ಬಡತನನೇ ಅಷ್ಟುದಲ್ಲ, ನನ್ನ ಹತ್ರ ಸ್ವಲ್ಪ ಇದ್ರು. ಅವ್ರ ತಂದೆ ಎಲ್ಲ ಇತ್ತು ಹಾಗೆ. ಮತ್ತು ಈಗ ಅವರು ತೀರಿಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಯಿತು ನನಗೆ. ರಾತ್ರಿ ನ್ಯೂಸ್ನಲ್ಲಿ ಕೇಳಿದೆ. ಒಂದು ಸ್ವಲ್ಪ ಇದ್ದಾರಲ್ಲ, ಏನು ಮಾಡೋದು, ನಮ್ಮವಾಗಿ ಕರ್ಕೊಂಡು ಲಾಸ್ಟಿಗೆ ಹಾಕೀನಿ. ಆ ದಿನದ ಘಟನೆ ಎಲ್ಲ ನೆನಪಾಯ್ತು ನಿಮಗೆ? ಆ ಬಾಲ್ಯದ ದಿನ ಎಲ್ಲ ನೆನಪಾಯ್ತು? ಹೌದು, ಮತ್ತು ಇದ್ದಿರಲ್ಲ, ಇನ್ನೇನು ಮಾಡೋದು. ನಿಮ್ಮ ಹೆಸರು? ಅನಿಮೂಲ್ಯ.